ಗಬ್ಬರ್ ಸಿಂಗ್ ಟ್ಯಾಕ್ಸ್. ಹೌದೌದು, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಗಬ್ಬರ್ ಸಿಂಗ್ ಅಂತ ಹೇಳ್ತಾ ಟ್ಯಾಕ್ಸ್ ಇದ್ರು. ಹೌದು ಅಂತ ಹೇಳ್ತಾರೆ. ಹೌದು. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ 60 ವರ್ಷ 65 ವರ್ಷ ನೀವು ಎಂತ ಮಾಡಿದ್ರಿ, ಯಾವ ಟ್ಯಾಕ್ಸ್ ಇಷ್ಟರವರೆಗೆ ನೀವು ಯಾಕೆ GST ತರಲಿಲ್ಲ? ಅಲ್ಲ, ಇನ್ನೊಂದು ಪ್ರಶ್ನೆ ಬರ್ತಿತ್ತು ನೋಡಿ, ಒನ್ ಟ್ಯಾಕ್ಸ್ ಒನ್ ನೇಷನ್ ಅಂತ ಹೇಳ್ತೀರಿ, ಬಹಳಷ್ಟು ಟ್ಯಾಕ್ಸ್ಗಳನ್ನು ಹಾಕಿದ್ದೀರಿ. ಅದೇ ಅದಕ್ಕೆ ಅದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂದ್ರೆ ಅದೇ ನೀವು ಅಂದ್ರೆ ಗೊಬ್ಬರದಾಗೆ ಟ್ಯಾಕ್ಸ್ ಹಾಕಿದ್ದೀರಿ ಅಂತ ಹೇಳಿ, ಸುಮಾರು ಐಟಮ್ ಎಲ್ಲ ಇಟ್ಟು ಹಾಕಿದ್ದೀರಿ ಅಂತ ಹೇಳಿ. ಅದನ್ನು ಕೂಡ ಒಂದು ಸುಧಾರಣೆಗೆ ಆ್ಯಕ್ಚುಲಿ ನೋಡುವಾಗ ಇದು ಗ್ರಾಹಕರಿಗೆ ಮತ್ತು ಅನುಕೂಲ ಆಗುವಂಥದ್ದು, ವ್ಯಾಪಾರಿಗಳಿಗೆ ಅನುಕೂಲ ಆಗುವಂಥದ್ದು ಒಂದು ಬದಲಾವಣೆ. ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಇದರಲ್ಲಿ ಹೇಳುವಾಗ ಇಂಟರ್ವ್ಯೂ ಅಲ್ಲಿ ನಮಗೆ ಇದರಿಂದ 48,000 ಕೋಟಿ ನಷ್ಟ ಆಗ್ತದೆ ಅಂತ ಹೇಳಿದರು. ಸಿದ್ದರಾಮಯ್ಯ ಹೇಳ್ತಾರೆ ನನಗೆ 15,000ದಿಂದ 20,000 ನಮ್ಮ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ. ಸೊ ಇವರು ಟೋಟಲ್ ಇಂಡಿಯಾಕ್ಕೆ ನಮ್ಮ ಎಲ್ಲ ಸ್ಟೇಟ್ಸ್ ಸೇರಿ 48,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅಂತ ಒಂದು ಬದಲಾವಣೆ, ಇದು ಉತ್ತಮ ಬದಲಾವಣೆ, ಜನಸಾಮಾನ್ಯರ ಬದಲಾವಣೆ, ಬಡವರ ಬದಲಾವಣೆ, ಮಧ್ಯಮ ವರ್ಗದವರಿಗೆ ಒಂದು ಹೇಳಿಸಿದ ಬದಲಾವಣೆ. ಈಗ ನಿಮಗೆ ಮತ್ತೆ ಪ್ರಶ್ನೆ ನಾನು ಕೇಳ್ತೇನೆ, ದರ ಬದಲಾವಣೆಯಿಂದ ಸಾಮಾನ್ಯ ಜನರಿಗೆ ಆಗುವ ಲಾಭವೇನು ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಆದರೂ ಮತ್ತೆ ಕೇಶವ್ ಅವರಿಗೆ ಈಗ ಯಾವೆಲ್ಲ ಸರಕುಗಳು ದುಬಾರಿ ಆಗ್ತದೆ ಅನ್ನುವಂಥದ್ದು, ಈಗ ಮನೆಯವರೆಲ್ಲ ಖುಷಿಯಾಗಿದ್ದಾರೆ, ಇನ್ನು ಏನೆಲ್ಲ ಕಡಿಮೆ ಆಯಿತು ಆರಾಮದಲ್ಲಿ ಇರಬಹುದು, ಯಾವುದೆಲ್ಲ ಸರಕುಗಳು ದುಬಾರಿ ಆಗಿವೆ ಎನ್ನುವುದನ್ನು ಕೇಳಿ ಆಮೇಲೆ ನಾವು ಮತ್ತೆ ಬೇರೆ ಬೇರೆ ಕ್ಷೇತ್ರದ ಬಗ್ಗೆ ಆಯ್ತು. ನಾವೀಗ ದುಬಾರಿ, ಈಗ ಬಿವರೇಜ್ ನಾನ್ ಆಲ್ಕೋಹಾಲಿಕ್ ಬಿವರೇಜ್ ಕೋಕೋ ಕೋಲಾ ಅಂಥದ್ದೆಲ್ಲ ಅದು 18ರಿಂದ 40% ಹೋಗಿದೆ. ಕೋಕೋ ಕೋಲಾ ಎಲ್ಲ 18ರಿಂದ 40%. ಆದರೆ ಸೆಸ್ ತೆಗೆದ ಕಾರಣ ಸರಿ ರೇಟು ಅಷ್ಟೇನು ಜಾಸ್ತಿ ಆಗೋದಿಲ್ಲ, ಗೊತ್ತಾಯ್ತು. ಅದೊಂದು 28ರಿಂದ 40 ಪಾನ್ ಮಸಾಲ. ಕೇಶವ್ ಅವರೇ, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಎಲ್ಲರಿಗೂ ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ. ನಮಸ್ತೆ, ಹರೀಶ್ ಮಂಗಳೂರಿಂದ. ಒಂದು ಕ್ವಶನ್ ಇತ್ತು. ಇವಾಗ ಎಲ್ಲರೂ ಹೇಳುದು ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇದೆ ಟ್ಯಾಕ್ಸ್ ಕಟ್ ಸಾಕಾಯ್ತಪ್ಪ ಅಂತೆಲ್ಲ ಬೊಬ್ಬೆ ಆಗ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಂಡಿಯಾ ಆಸ್ ಕಂಪೇರ್ಡ್ ಅದರ್ ಡೆವಲಪಿಂಗ್ ಕಂಟ್ರೀಸ್, ಅಲ್ಲಿದ್ದು GST ರೇಟ್ ಮತ್ತೆ ಇಂಡಿಯಾ ಹೇಗೆ ನಾವು ಸ್ಟಿಲ್ ಬೆಟರ್ ಪೊಸಿಷನ್ ಇದ್ದೇವಾ, ಅಲ್ಲ ಜಾಸ್ತಿ ಜನರಿಗೆ ಇಲ್ಲಿ ತೆರಿಗೆ ಹಾಕ್ತಾರಾ, ಅದರ ಬಗ್ಗೆ ಒಂದು ಸ್ವಲ್ಪ ವಿಷಯ ಚರ್ಚೆ ಮಾಡಬಹುದಾ? ಹೌದು, ಒಳ್ಳೆ ಪ್ರಶ್ನೆ ಅದು. ಆದರೆ ಅದು ಈಗ ನೋಡಿ, ಇಂಡೋನೇಷಿಯಾ, ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶ ಹೋಲಿಸಿದ್ರೆ ಇಲ್ಲಿಯ ಟ್ಯಾಕ್ಸ್ ಹೆಚ್ಚು ಎನ್ನುವಂತ ಒಂದು ಮಾತಿದೆ. ಈಗ ನಾವು ತಿಳ್ಕೊಂಡ ಪ್ರಕಾರ ಅದರ ಬಗ್ಗೆ ಈಗ ನಾವು ಒಂದು ಹೇಳುವ ಅಂದ್ರೆ, ನೀವು ಇಂಡೋನೇಷ್ಯಾ ಅದರ ಬಗ್ಗೆ, ಅಲ್ಲಿ ಇಂಡೋನೇಷ್ಯಾದಲ್ಲಿ 11%, ಸರಿ, ವಿಯೆಟ್ನಾಮಲ್ಲಿ 10%, ಬಾಂಗ್ಲಾದೇಶದಲ್ಲಿ 15%, ನಮ್ಮಲ್ಲಿ ಈಗ ಇರುವಂಥದ್ದು ರೇಟ್ 5%, 18%, 40%. ಎವರೇಜ್ ಆಗುವಾಗ ಅದಕ್ಕಿಂತ ಕೂಡ ಕಡಿಮೆ ಬರ್ತದೆ. ಹೆಚ್ಚಿನ ಪ್ರಾಡಕ್ಟ್ ಇರುವಂಥದ್ದು ನಮ್ಮದು 5% ಅಲ್ಲಿ. ಹಾಗೆ ಕಂಪೇರ್ ಮಾಡುವಾಗ, ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡುವಾಗ ಈಗಿನ ನಮ್ಮ ಚೇಂಜಸ್ ಆದ ರೇಟ್ ಎಷ್ಟೋ ಉತ್ತಮ, ಬೇರೆ ದೇಶಗಳಿಗಿಂತ ಸಹ ಎಷ್ಟೋ ಉತ್ತಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಧನ್ಯವಾದಗಳು ಹರೀಶ್ ಅವರೇ, ಕರೆ ಮಾಡಿದ್ದಕ್ಕೆ. ಈಗ ಅದು ಮತ್ತೆ ಮುಂದುವರಿಸಿ ಹೇಳಿ ಸರ್, ಯಾವೆಲ್ಲ ಸರಕುಗಳು ದುಬಾರಿಯಾಗಿವೆ? ಅದೇ ಪಾನ್ ಮಸಾಲ 18 to 40%, ಮತ್ತು ಕಾರ್ಬೋನೇಟೆಡ್ ಬ್ಯೂವರೇಜಸ್ ಅದು ಸಹ 28ರಿಂದ 40. ಮಾತಿನ ಮಧ್ಯೆ ಮತ್ತೆ ಒಂದು ಕರೆ ಬಂತು, ನೋಡೋಣ. ಮತ್ತು ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋ ಅಂತ ಹೇಳಿ, ಅಂದರೆ ಈ ಟೊಬ್ಯಾಕೋ ಮತ್ತು ಟೊಬ್ಯಾಕೋ ಪ್ರಾಡಕ್ಟ್ಸನ್ನು ಎಂತ ಮಾಡಿದ್ದಾರೆ ಅಂದರೆ, ಅದನ್ನು ಈಗ ಇಮಿಡಿಯೇಟ್ ಸೆಪ್ಟೆಂಬರ್, ಶಬನ ಹೇಳಿದರು ಸೆಪ್ಟೆಂಬರ್ 22, ಅಥವಾ ನೀವು ಹೇಳಿದ್ರಿ ಅವರು ಓಪನಿಂಗ್ ರಿಮಾರ್ಕ್ಸಲ್ಲಿ ಸೆಪ್ಟೆಂಬರ್ 22ಗೆ ಅದನ್ನು ರೇಟ್ ಚೇಂಜ್ ಮಾಡ್ಬೋದು ಅಂತ ಹೇಳಿ. ಸರಿ. ಆದರೆ ಈ ಪ್ರಾಡಕ್ಟ್ ಅನ್ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೋ, ಸಿಗಾರ್ ಅದೆಲ್ಲ ಈಗ 22 ತಾರೀಕಿಗೆ ಬದಲಾವಣೆ ಆಗೋದಿಲ್ಲ. ಸರಿ. ಅಂದರೆ ಅದರಲ್ಲಿ ಸೆಸ್ಸಸ್ ಸಹ ಉಂಟು. ಆ ಸೆಸ್ ನಮಗೆ ಅದರ ಸಾಲ ಮತ್ತು ಬಡ್ಡಿ ಸಮೇತ ಬರಬೇಕು ಅಂತ ಕೇಂದ್ರದ್ದು ಒಂದು ಅವರದ್ದು ಆಲೋಚನೆ. ಅದು ಖಾಲಿ ಆದ ನಂತರ ಅದು ಸಾಧಾರಣ ಬರುವಾಗ ಡಿಸೆಂಬರ್ ಸಹ ಆಗಿರ್ಬೋದು, ಅಥವಾ ಜಾಸ್ತಿ ಸಹ ಆಗ್ಬೋದು. ನೆಕ್ಸ್ಟ್ ಸೆಕ್ಟರ್ ನಾವು ಹೋಗುವಾಗ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ದುಬಾರಿ ಕಾರು. ಎಲ್ಲರೂ ಹೇಳೋದು ದುಬಾರಿ ಕಾರಿಗೆ 28ರಿಂದ 40 ಆಯಿತು ಅಂತ. ಸರಿ. ಆದರೆ ಅದಕ್ಕೆ 28ರಿಂದ ಅದು 45ರಿಂದ 50% ಇತ್ತು, ಸೆಸ್ ಸೇರಿಸಿ. ಸರಿ. ಸೆಸ್ ಕ್ರೆಟಾ ಅಂಥದ್ದೆಲ್ಲ ಕಾರೆಲ್ಲ ಬರ್ತಾ ಇದೆ, ಕೇಳೋಣ. ನಮಸ್ಕಾರ. ನಮಸ್ಕಾರ. ಹೇಳಿ, ಮಾತಾಡಿ. ನಮಸ್ಕಾರ, ಹೇಳಿ.
ನಮ್ದು ತಗಡು ಸೀಟ್ ಎಲ್ಲ ಉಂಟಲ್ಲ ಅದಕ್ಕೆಲ್ಲ ಕಡಿಮೆ ಬರ್ತದಾ ಅಲ್ಲ ಹೆಚ್ಚಾಗ್ತದ 40% ಆಗ್ತದ? ತಗಡು ಶೀಟಿನ ಬಗ್ಗೆ ಅವರು ಹೌದು, ತಗಡು ಶೀಟ್ 40% ಬರುವುದೇ ಇಲ್ಲ. 40% ಐಟಮೇ ಇಲ್ಲ. 40% ಐಟಮ್ ಇರುವಂಥದ್ದು ನಾವು ಲಕ್ಸುರಿ ಐಟಮ್, ಟೊಬ್ಯಾಕೋ ಐಟಮ್, ಸಿನ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸಿನ್ ಪ್ರಾಡಕ್ಟ್ ಅಂತ ಐಷಾರಾಮಿ ಮತ್ತೆ ಅಮಲ್ ಪದಾರ್ಥ ಅಂಥದ್ದೆಲ್ಲ, ಮತ್ತೆ IPL ಬೆಟ್ಟಿಂಗ್ ಅಂಥದ್ದೆಲ್ಲ ಹೋಗ್ತೀರ, ಅದೆಲ್ಲ 40% ಬರ್ತದೆ. ಇಲ್ಲದ್ರೆ ಅದು ನನ್ನ ಪ್ರಕಾರ ನೀವು ತಗಡು ಶೀಟು 18% ಬರ್ತದೆ. 12% ಬರ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮೋಟರ್ ಕಾರ್. ಮೋಟರ್ ಕಾರ್ ಅಂದ ಕೂಡಲೇ ನನಗೆ ನೆನಪಾಯ್ತು, ಈಗ ಒಂದು ಟ್ರೆಂಡ್ ಇದೆ. ಈಗ 1200cc ಯಾರಿಗೂ ಸಾಕಾಗೋದಿಲ್ಲ. ನನಗೆ ಒಂದು 1500cc ಇದ್ದೊಂದು ಮಿನಿ ಇದೇ ಬೇಕು, ವೆಹಿಕಲ್ ಬೇಕು, ನನಗೆ SUV ಬೇಕು. ಆಮೇಲೆ 350cc ಬೈಕ್ಗಳೆಲ್ಲ ನನಗೆ ಸಾಕಾಗೋದಿಲ್ಲ, ನನಗೊಂದು 350 ಮೇಲೆ. ಈಗ 350 ಮೇಲಿನವರು, 1200 ಮೇಲಿನವರು, 1500 ಇದ್ದವರಿಗೆ ಅದು ಯಾವ ಟ್ಯಾಕ್ಸ್ ಬರುತ್ತೆ? ಅದೇ ಅದರಲ್ಲಿ ಕಡಿಮೆ ಆಗಿದೆ ಈಗ. ಅದು 50 ಇತ್ತು. 50 ಇತ್ತು, ಇನ್ಕ್ಲೂಡಿಂಗ್ ಸೆಸ್ಸಸ್ 50 ಇತ್ತು. ನೀವು ಮತ್ತೆ ಅದ್ರ ಮೋಟರ್ ಸೈಕಲ್ ಮಾತ್ರ ಅದು 28 ಇತ್ತು. ಅಲ್ಲಿ ಈಗ ಸೆಸ್ ಮಾಡಿ ಅದು ಸ್ವಲ್ಪ ಬೈಕ್, ಲಕ್ಸುರಿ ಬೈಕ್ ಅನ್ನೋ ಸ್ವಲ್ಪ ನಿಮಗೆ ಕಾಸ್ಟ್ಲಿ ಮಾಡಿದ್ದಾರೆ. ಮತ್ತೆ ನೀವು ಡೀಸೆಲ್ ವೆಹಿಕಲ್, ನೀವು ಪೆಟ್ರೋಲ್ 1200 ಡೀಸೆಲ್. ಡೀಸೆಲ್. ಸೊ 1500 ಡೀಸೆಲ್ನ ಮೇಲೆ ಅಷ್ಟು ಹೋದ್ರೆ 40%. ಮತ್ತೆ ಏರ್ಕ್ರಾಫ್ಟ್, ಮತ್ತೆ ನೀವು ಕೆಸಿನೋ, ರೇಸ್ ಕ್ಲಬ್ ಅಂಥದಕ್ಕೆಲ್ಲ ಹೋಗೋದಾದ್ರೆ ಅದು ಸಹ 28ರಿಂದ 40. ರೇಸ್ ಕ್ಲಬ್ ಅದಕ್ಕೆ ಹೋಗ್ತೀರಾ, ಅದು ಕೂಡ ಜಾಸ್ತಿ ಮಾಡಿದ್ದಾರೆ. ನೀವು ಅಂದ್ರೆ ಹೋಗಬೇಡಿ ಅಂತ ಹೇಳಿ, ರೇಸ್ಗೆಲ್ಲ ಮಾಡಬೇಡಿ, ಮನೆಯಲ್ಲೇ ಕೂತು ನೀವು ಕನ್ಸಂಪ್ಷನ್ ಮಾಡಿ ದೇಶಕ್ಕೆ ಸ್ವಲ್ಪ ಮತ್ತೆ ಮನೆಯವರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ನಾವು ಕೊಟ್ಟದ್ದು. ನೀವು ಇದಕ್ಕೆಲ್ಲ ಹೋಗಬೇಡಿ ಅಂತ ಹೇಳಿ ರಿಸ್ಟ್ರಿಕ್ಷನ್ ಹಾಕ್ಲಿಕ್ಕೆ ಒಂದು ಮಾಡಿದಂತ ರೇಟ್. ಕೇಶವ್ ಅವರೇ, ಈಗ ಮಾತಾಡ್ತಾ ಹೋದಾಗ ಶಬನ್ ಅವ್ರ ಹತ್ರ ನಾನು ಕೇಳಬೇಕು, ಯಾಕಂದ್ರೆ ಶಬನ್ ಅವ್ರ ಹತ್ರ ಮಹಿಳೆಯರು ಹೆಚ್ಚಾಗಿ ಎಲ್ಲ ಮನೆಯಲ್ಲಿ ಕೇಳೋದು, ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಯ್ತು, ಈ ಜವಳಿ ಮತ್ತು ಪಾದರಕ್ಷೆ ಅದರ ಬಗ್ಗೆ ಹೇಳಿ. ಈಗ ಜವಳಿ ಮತ್ತೆ ಪಾದರಕ್ಷೆ ನಾನು ಆಗ್ಲೇ ಫಸ್ಟ್ಗೆ ಹೇಳಿದಾಗೆ ಸುಮಾರು ಕನ್ಸೆಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಜವಳಿ ಇಂಡಸ್ಟ್ರಿಯಲ್ಲಿ ಏನು ಪ್ರಾಬ್ಲಮ್ ಇತ್ತಂತ ಹೇಳಿದ್ರೆ ಅದರದ್ದು ರಾ ಮೆಟೀರಿಯಲ್ ಏನಿದೆ ಅದಕ್ಕೆ ನಿಮಗೆ GST ರೇಟ್ ಜಾಸ್ತಿ. ಆನಂತರ ಸೇಲಿಗೆ ಬರುವಾಗ, ಔಟ್ಪುಟ್ಗೆ ಬರುವಾಗ ಅದಕ್ಕೆ GST ರೇಟ್ ಕಡಿಮೆ ಇತ್ತು. ಸೊ ಅದರಿಂದಾಗಿ ಸರ್ ಹೇಳಿದಾಗೆ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಪ್ರಾಬ್ಲಮ್ ಆಗ್ತಿತ್ತು. ಸೊ ಈ ಸಲದ್ದು ಚೇಂಜಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ಗೆಲ್ಲ ಕಡಿಮೆ ಮಾಡಿದ್ರು. ಆವಾಗ ನಿಮ್ಗೆ ಆಲ್ಮೋಸ್ಟ್ ಮ್ಯಾಚ್ ಆಗ್ತದೆ. ಅದರಲ್ಲಿ ಮೇನ್ ಆಗಿ ಏನಂತ ಹೇಳಿದ್ರೆ ಸರ್, ಈ ಶಿವಿಂಗ್ ಥ್ರೆಡ್, ಶಿವಿಂಗ್ ಮೆಷಿನ್ ಏನಿದೆ, ಬಟ್ಟೆ ಹೊಲಿಯುವಂತ ಮೆಷಿನ್, ಅದಕ್ಕೆಲ್ಲದಕ್ಕೂ ಕಡಿಮೆ ಮಾಡಿದ್ದಾರೆ. ಈಗ ಮೇನ್ ಚೇಂಜಸ್ ಅಂತ ಏನಂತ ಹೇಳಿದ್ರೆ, ಮೊದಲೇ ಏನಿತ್ತು ಅಂತ ಹೇಳಿದ್ರೆ ಎಂತ ನಿಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ತಗೊಂಡ್ರೆ 1,000 ವ್ಯಾಲ್ಯೂ ಇರುವ ಐಟಮ್ ಹಿಂಗಿದ್ರೆ, ಅಪೆರಲ್ ಆಗಿದ್ರೆ, ಡ್ರೆಸ್ ಆಗಿದ್ರೆ, ರೆಡಿಮೇಡ್ ಗಾರ್ಮೆಂಟ್ ಆಗಿದ್ರೆ ಅದಕ್ಕೆ ನಿಮಗೆ 5% ಇತ್ತು 1,000ದ ತನಕ. 1,000ಕ್ಕಿಂತ ಮೇಲೆ ಹೋದ ಕೂಡಲೇ 12% ಇತ್ತು. ಅದನ್ನು ಈ ಸಲ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ 2,500 ವ್ಯಾಲ್ಯೂ ತನಕ ನಿಮ್ಗೆ 5% ಇಟ್ಟಿದ್ದಾರೆ. ಅಂದ್ರೆ ನಿಮಗೆ ಆಗ 2,500 ತನಕ ರೇಟ್ 5% ಆಯಿತು. 2,500ಕ್ಕಿಂತ ವ್ಯಾಲ್ಯೂ ಮೇಲೆ ಹೋದ ಕೂಡಲೇ 12% ಸ್ಲ್ಯಾಬ್ ಇಲ್ಲದ ಕಾರಣ ಡೈರೆಕ್ಟ್ 18% ಹಾಕಿದ್ದಾರೆ. ಅದೇ ತರ ಪಾದರಕ್ಷೆಯಲ್ಲಿ ಅದು ಸಹ ಹಾಗೆ 1,000 ತನಕ ಇದ್ದಾಗ 12% ಇತ್ತು ಟ್ಯಾಕ್ಸ್ ರೇಟ್, 1,000ಕ್ಕಿಂತ ಎಬೋ ಇದ್ದಾಗ 18% ಇತ್ತು. ಈಗ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ 2,500 ತನಕದ ಪಾದರಕ್ಷೆ ನೀವು ಬೈ ಮಾಡೋದಾದ್ರೆ ಅದಕ್ಕೆ 5% GST ಮಾಡಿದ್ರು. 12 ಇತ್ತು, 5% ಕಡಿಮೆ ಮಾಡಿದ್ದಾರೆ. ಆನಂತರ 2,500ಕ್ಕಿಂತ ಮೇಲೆ ಇದ್ದದ್ದು ಹೇಗಿದ್ರು ಮೊದಲು ಸತ 1,000ಕ್ಕಿಂತ ಎಬೋ ಇದ್ದದಕ್ಕೆ 18 ಇತ್ತಲ್ವಾ, ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ. ಬಟ್ ಮೇನ್ ಆಗಿ 12ರಲ್ಲಿ ಇದ್ದದನ್ನು 5ಕ್ಕೆ ತಂದಿದ್ದಾರೆ. ಸೊ ನಿಮಗೆ ಈಗ ಮೇನ್ ಆಗಿ ಅಂದ್ರೆ 2,500ಕ್ಕಿಂತ ಕಡಿಮೆ ತಗೊಳ್ಳೋರು ಯಾರು? ಬಡವರು, ಮಧ್ಯಮ ವರ್ಗದವರು. ಅಂತವರಿಗೆ ಇದು ಈ ಚೇಂಜಸ್ ಏನ್ ತಂದಿದ್ದಾರೆ ಅದು ಹೆಲ್ಪ್ ಆಗುತ್ತೆ. ಬಟ್ ನೀವು ಕೇಳಿದಾಗೆ ಸರ್ ಮದುವೆ ಸೀಸನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ನನ್ಗೆ ಗೊತ್ತಿದ್ದ ಪ್ರಕಾರ ಇತ್ತೀಚಿನ ಕಾಲದಲ್ಲಿ ಮದುವೆ ಅನ್ನೋದೊಂದು ಆಡಂಬರವೇ ಆಗಿದೆ. ಅಂದ್ರೆ ಎಲ್ರು ಒಬ್ರಿಗಿಂತ ಒಬ್ರು ನಾನು ಯಾಕೆ ಕಡಿಮೆ ಮಾಡ್ಬೇಕು ಅನ್ನೋದಂದ್ರೆ, ಒಂದು ಕಮ್ಮಿ ಅಂದ್ರೂ ಸಹ ಒಂದು 10,000, 15,000, 20,000 ಅಲ್ಲದೆ ಕಡಿಮೆ ಅದು ತಗೊಳ್ಳಿಲ್ಲ. ಅಂತವರಿಗೆ ಏನ್ ಚೇಂಜಸ್ ಅಂತ ಆಗುದಿಲ್ಲ. ಇದು ಚೇಂಜಸ್ ಆದ ಈಗದು ರೇಟ್ ಚೇಂಜಸ್ ಏನು ಚೇಂಜ್ ಅನಿಸೋದಿಲ್ಲ, ಅವರಿಗೆಲ್ಲ ರೇಟ್ ಅದೇ ಇದೆ. ಬಟ್ ಯಾರು ಮಧ್ಯಮ ಅಂದ್ರೆ ಇದು ಸರ್ ಹೇಳಿದಾಗೆ ಈ ಒಂದು ಚೇಂಜಸ್ ಏನ್ ತಂದಿದ್ದಾರೆ ನೋಡಿ, ಅದನ್ನು
ಮಧ್ಯಮ ವರ್ಗ ಬಡ ವರ್ಗದವರನ್ನು ಮನಸ್ಸಲ್ಲಿ ಇಟ್ಕೊಂಡೇ ತಂದಿದ್ದಾರೆ. ಸೊ ಹಾಗಾಗಿ ಅಂತವರಿಗೆ ಈಗ ನೀವೀಗ ಮೊದಲಾದ್ರೆ ನನಗೆ ಅದು ವ್ಯಾಲ್ಯೂ ಜಾಸ್ತಿ ರೇಟ್ ಜಾಸ್ತಿ ಆಗ್ತದೆ ಅಂತ ಹೋಗ್ತಿರೋದಿದ್ರು ಇನ್ನೀಗ ನೀವು 2,500 ತನಕದ್ದು ಬಟ್ಟೆ ಬೈ ಮಾಡ್ಬೋದು, ಪಾದರಕ್ಷೆ ಬೈ ಮಾಡ್ಬೋದು, ನಿಮಗೆ ರೇಟ್ ಕಮ್ಮಿ ಆಗ್ತದೆ ಇನ್ನು ಈಗ ಆ ತರದ್ದು ಬೈ ಮಾಡ್ಲಿಕ್ಕೆ ಹೋದ್ರೆ. ಆದ್ರೆ ಅದಕ್ಕಿಂತ ಜಾಸ್ತಿ ಏನ್ ರಿಚ್ ಪೀಪಲ್ ಇದ್ದಾರೆ ಅವರಿಗೆಲ್ಲ ನಾರ್ಮಲ್ ಆಗಿ ಮೊದಲು ಏನಿತ್ತು ಅದೇ ರೇಟ್ ಅಪ್ಲೈ ಆಗತ್ತೆ. 40,000 5,000 ಸಾರಿ ತಗೊಂಡ್ರೆ ಏನಿಲ್ಲ, ಅದು ರೇಟ್ ಹಾಗೆ ಇದೆ. ಅಂದ್ರೆ ಈಗ ಶಪನ ಹೇಳಿದಾಗೆ ಆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ದೊಡ್ಡ ಸಮಸ್ಯೆ ಇದ್ದದ್ದು. ಅಂದ್ರೆ ರಾ ಮೆಟೀರಿಯಲ್ 18%, 12%, ಔಟ್ಪುಟ್ 5% ಅಲ್ಲಿ ಇತ್ತು. ಆಗ ಅವರಿಗೆ ಒಂದು ರಿಫಂಡ್ ತಗೊಳ್ಳಿಕ್ಕೆ ಒಂದು ಅಂದ್ರೆ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಲ್ಲಿ ರಿಫಂಡ್ ತಗೊಳ್ಳೋ ಒಂದು ಪ್ರೊವಿಷನ್ ಬಂದಿದೆ. ಈಗ ಮೊನ್ನೆ ಅದನ್ನು ಕೂಡ ಈಸಿ ಮಾಡಿದ್ದಾರೆ. ಅದರಲ್ಲಿ ಸಹ 90% ನಿಮಗೆ ಇಮಿಡಿಯೇಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ರಾ ಮೆಟೀರಿಯಲ್ ಕಾಸ್ಟ್ ಅನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದ್ದು ಅದು ಕೂಡ ಕಡಿಮೆ ಮಾಡಿದೆ. ಈಗ ಕೃಷಿ ಕ್ಷೇತ್ರಕ್ಕೆ ಏನು ಸಿಗುವಲ್ಲ ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಕೃಷಿ ಕ್ಷೇತ್ರ. ಇದಕ್ಕೇನಾದ್ರೂ ಲಾಭ ಬಂದು ಆಮೇಲೆ ದರ ಕಡಿಮೆ ಆಗುವ ನಿರೀಕ್ಷೆ ಮಾಡ್ಬೋದು? ಯಾವ ಲಾಭಗಳಿದೆ ಕೇಶವ್ ಅವರ ಕೃಷಿ ಕ್ಷೇತ್ರದಲ್ಲಿ? ಕೃಷಿ ಕ್ಷೇತ್ರದಲ್ಲಿ ಅವರಿಗೆ ಬಂಪರ್ ಕೊಡುಗೆ ಮೆಷಿನರಿ ಮತ್ತೆ ಫರ್ಟಿಲೈಸರ್, ಡೀಸೆಲ್ ಇಂಜಿನ್ 15 HP, 12ರಿಂದ 5 ಎಲ್ಲ 12ರಿಂದ 5% ತಂದಿದ್ದಾರೆ. ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್, ಮತ್ತೆ ಹಾರ್ವೆಸ್ಟಿಂಗ್ ಅಂಡ್ ಥ್ರೆಶಿಂಗ್ ಮಿಷಿನರಿ ಆ ಹೆಚ್ಚಿನ ಪ್ರಾಡಕ್ಟ್ ಎಲ್ಲ ಅದೇನೆ. ಮತ್ತೆ ಅದರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಹಾರ್ಟಿಕಲ್ಚರ್, ಮೆಷಿನರಿ. ಮಾತುಕತೆ ನಡುವಲ್ಲಿ ಒಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ ಹೇಳಿ ಸರ್. GST ಚೇಂಜಸ್ ಮಾಡಿದಾರಲ್ಲ ಸರ್? ಹೌದು. ಅದರಲ್ಲಿ ಇನ್ನೊಂದು 4 months ಬಿಟ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಮಾಡಿದ್ರೆ ಅವಾಗ ಪೊಸಿಷನ್ ಏನಾಗುತ್ತೆ ಸರ್? ಅದು ಮಾಡಿ ಯಾವ ತರ ಮಾಡ್ತಾರೆ, ಹೆಂಗೆ ಸರ್? ಅದೆಲ್ಲ ಬೈಂಡಿಂಗ್ ಇದೆಯಾ? ಕ್ವಶನ್ ಅರ್ಥ ಆಗ್ಲಿಲ್ಲ, ಮತ್ತೊಮ್ಮೆ ಕೇಳಿ ಸರ್. GST ಸುಮಾರು ಚೇಂಜಸ್ ಮಾಡಿದಾರಲ್ವ ಸರ್? ಹೌದು. ಆಮೇಲೆ 400 ಪ್ರಾಡಕ್ಟ್ಸ್ಗೆ ಒಂದು 3 ತಿಂಗಳ 4 ತಿಂಗಳ ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಮಾಡಿದ್ರೆ ಅದ್ರ ಬಗ್ಗೆ ಏನಾರ ಬೈಂಡಿಂಗ್? ನಿಮ್ಮ ಪ್ರಶ್ನೆ ಏನಂದ್ರೆ GST ಇಂದ ದರ ಕಡಿಮೆ ಆಗ್ತದೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಅಂತ ಹೇಳಿ ಮತ್ತೆ ಅದೇ ದರ ತಂದಿಡ್ತಾರೆ ಎನ್ನುವಂತ ನಿಮ್ಮ ಪ್ರಶ್ನೆ. ಹೌದು ಸರ್. ಅದು ಒಳ್ಳೆ ಪ್ರಶ್ನೆ. ಇದಕ್ಕೆ ಅದು ಶ್ರಮಣ ನೀವು ರೇಟ್ ರೇಷನಲೈಸೇಷನ್ ಅಂತ ಹೇಳಿ ಇದು ಅವರೇನ್ ಕೇಳ್ತಿದ್ದಾರೆ ಅಂದ್ರೆ ಈಗ GST ರೇಟ್ ಕಮ್ಮಿ ಆದ ಕಾರಣ ವಸ್ತುಗಳ ರೇಟ್ ಕಮ್ಮಿ ಆಗ್ತದೆ. ಆಗ ಕೆಲವು ಟೈಮ್ ಬಿಟ್ಟು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವವರು ಅದರ ರೇಟ್ ಅನ್ನೇ ಜಾಸ್ತಿ ಮಾಡಿಟ್ಟು ಸೇಮ್ ಗೆ ತಂದ್ರೆ ಏನಾಗತ್ತೆ ಅಂತ ಸರ್. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಂಟಿ ಪ್ರಾಫಿಟ್ ರೇಂಜ್ ಅಂತ ಹೇಳ್ತಾರೆ. ಅಂದ್ರೆ ಆಕ್ಚುಲಿ ಗವರ್ಮೆಂಟ್ ಅದನ್ನು ಕಮ್ಮಿ ಮಾಡಿದೆ, ಬಟ್ ಜನರು ಯಾರು ಅದನ್ನು ಸೇಲ್ ಮಾಡ್ತಿದ್ದಾರೆ ಅವರು ಕಮ್ಮಿ ಮಾಡ್ತಾ ಇಲ್ಲ, ಅವರು ರೇಟ್ ಅನ್ನೇ ಜಾಸ್ತಿ ಮಾಡ್ತಿದ್ದಾರೆ. ಅಂತ ಕೇಸಸ್ ಅನ್ನು ಆಂಟಿ ಪ್ರಾಫಿಟ್ ರೇಂಜ್ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಆಕ್ಚುಲಿ ನ್ಯಾಷನಲ್ ಆಂಟಿ ಪ್ರಾಫಿಟಿಂಗ್ ಅಂತ ಹೇಳುವ ಒಂದು ಸಂಸ್ಥೆ ಇತ್ತು. ಇಂಥದ್ದು ಯಾರೆಲ್ಲ ಮಾಡ್ತಾರೆ ನೋಡಿ, ಇಂಥ ವಿಷಯ ಯಾರೆಲ್ಲ ಮಾಡ್ತಾರೆ ಅಂತವರನ್ನು ಅವರು ಕಾನೂನು ಕೈಗೊಳ್ತಿದ್ರು. ಅದನ್ನು ಎಲ್ಲವನ್ನು ಎಂತ ಅಂತ ಪರಿಶೀಲನೆ ಮಾಡಿ. ಅದು ಈಗ ಏನಾಯ್ತು ಅಂದ್ರೆ ಹೇಳಿದ್ರೆ ಈಗ ಅದರದ್ದು ಸಹ ಚೇಂಜಸ್ ತಂದು 1/4/2025 ಇಂದ ಅದನ್ನು ಸಹ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆಗ ಆ ಸಂಸ್ಥೆ ಹೋಯ್ತು. ಈಗ ಇನ್ನು ಯಾರು ಅದನ್ನು ನೋಡ್ಕೊಳ್ತಾರೆ ಅನ್ನೋದು ಕ್ವಶನ್. ಸೊ ಈಗ ಇದೇ ಮೊನ್ನೆದು ಬದಲಾವಣೆಯಲ್ಲಿ GSTAT ಅಂದ್ರೆ ಇಲ್ಲಿ ತನಕ ಜನರು ಕಾಯ್ತಿದ್ದಂತಹ GSTS ಸೆಸ್ಟ್ಯಾಟ್ ಅಂತ ಹೇಳ್ತೇವೆ ನಾವು, ಅಂದ್ರೆ ಟ್ರಿಬ್ಯುನಲ್ ಲೆವೆಲ್. ಒಂದು ಕಮಿಷನರ್ ಅಪೀಲ್ ಆದ ನಂತರ ನೆಕ್ಸ್ಟ್ ಅದಕ್ಕಿಂತ ಮೇಲಿರುವ ಲೆವೆಲ್ ಅವರು ಬಂದ್ರೆ ಆಗ ಅವರು ಅದನ್ನೆಲ್ಲ ನೋಡ್ಕೊಳ್ತಾರೆ. ಅಂದ್ರೆ ಎಷ್ಟೋ ಕೇಸಸ್ ಆಗ್ತದೆ. ಈಗ ನೀವು ಹೇಳಿದಾಗೆ ಸುಮಾರು ಕನ್ಫ್ಯೂಷನ್ ಇರುವಾಗ ಜನರು 18% ಕಟ್ಟುವಲ್ಲಿ 5% ಕಟ್ಟಿರ್ತಾರೆ, 5% ಕಟ್ಟುವಲ್ಲಿ 18% ಅಂತದೆಲ್ಲ ಕೇಸಸ್ ಇದ್ದಾಗ ನೋಟಿಸ್ ಬರ್ತದೆ ಜನರಿಗೆ. ಅಂತ ನೋಟಿಸಸ್ ಅನ್ನು ನಾವು ಅದರ ಆಫೀಸರ್ಸ್ಗೆ ರಿಪ್ಲೈ ಸಬ್ಮಿಟ್ ಮಾಡಿ ಅದು ಯಾಕೆ ನಾವು ಹಾಗೆ ಮಾಡಿದ್ದೇವೆ ಅಂತ ಅವರಿಗೆ ನಾವು ಸೊಲ್ಯೂಷನ್ ಎಂತ ಅಂತ ನಾವು ಹೇಳ್ಬೇಕಾಗ್ತದೆ, ಯಾಕೆ ನಾವು ಹಾಗೆ ಮಾಡಿದ್ದೇವೆ. ಅವಾಗ ಅವರು ಅದನ್ನು ಪರಿಶೀಲನೆ ಮಾಡಿ ನಾವು ಮಾಡಿದ್ದು ಕರೆಕ್ಟಾ ಅಂತ ನೋಡಿ, ಅದು ಕರೆಕ್ಟ್ ಅಂತ ಹಾಗಿದ್ರೆ ನಮಗೆ ಅದಕ್ಕೆ ಬೇಕಾದ ಫೇವರೇಬಲ್ ಆರ್ಡರ್ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ವಾಪಸ್ ಅದನ್ನು ರಿಜೆಕ್ಟ್ ಮಾಡಿ, ಇಲ್ಲ ನೀವು ಕಟ್ಟಲೇಬೇಕು, ನಿಮ್ಮದು ರಾಂಗ್ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಬೇಕಾಬಿಟ್ಟಿ ದರ ಅಡ್ಜಸ್ಟ್ ಮಾಡೋ ಹಾಗೆ ಇಲ್ಲ. ಅದಕ್ಕೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದು GSTAT ಅಂತ ಹೇಳಿ, GST ಸೆಸ್ಟ್ಯಾಟ್. ಇದು GST ಬಂದು ಈಗ ನಾವು ಗೊತ್ತಿರೋ ಹಾಗೆ 7-8 ವರ್ಷ ಆಯ್ತು, ಇಲ್ಲಿ ತನಕ ಅದು ಬಂದಿರಲಿಲ್ಲ. ಸೊ ಎಷ್ಟೋ ಕೇಸ್ಗಳು, ಎಷ್ಟೋ ಇಶ್ಯೂಸ್ಗಳು ಇನ್ನೂ ಸಹ ಪೆಂಡಿಂಗ್ ಅಲ್ಲಿವೆ. ಅಂದ್ರೆ ಅದಕ್ಕೊಂದು ಕೊನೆ ಅಂತ ಹೇಳಿ ಬರ್ಲಿಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗ್ಲಿಲ್ಲ. ಹಾಗಾಗಿ ಇನ್ನೂ ಜನರಲ್ಲಿ ಇನ್ನೂ ಆ ಕನ್ಫ್ಯೂಷನ್ ಹಾಗೆ ಇದೆ. ಸೊ ಅದನ್ನು ಸಹ ಈಗ 30 ಸೆಪ್ಟೆಂಬರ್ನ ಒಳಗೆ ಫ್ರೇಮ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇಂಥ ಕೇಸಸ್ ಈಗ ಅವರು ಹೇಳಿದಾಗೆ ಯಾರಾದ್ರೂ ಹಾಗೆ ಮಾಡಿದ್ರೆ ಸರ್, ಅದು ಈಗ ನೋಡಿ, ಅದು ನೀವು ಕೇಳಿದಾಗ ಈಗ ನೀವು ಗ್ರಾಹಕರಾಗಿ ಅಂತ ಸಂಸ್ಥೆಗೆ ಹೋದ್ರೆ ನಿಮಗೆ ಅವರು ರೇಟ್ ಜಾಸ್ತಿ ಮಾಡಿದ್ದಾರೆ, ಕಮ್ಮಿ ಮಾಡ್ತಿಲ್ಲ ಅಂತ ಗೊತ್ತಾದ್ರೆ ನಿಮ್ಮದು ಸಹ ಅಲ್ಲಿ
ಪಾತ್ರ ಇದೆ ಸರ್. ಕನ್ಸ್ಯೂಮರ್ ಕೋರ್ಟ್ ಅಂತ ಇದೆ, ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಈ ತರ ಒಂದು ಪ್ರಾಡಕ್ಟ್ಗೆ ಗೌರ್ಮೆಂಟ್ ಪ್ರಕಾರ ಕಮ್ಮಿ ಮಾಡಿ ಕೊಟ್ಟಿದ್ದಾರೆ, ಬಟ್ ಈ ಜನ ನಮ್ಗೆ ಕಮ್ಮಿ ಮಾಡ್ತಾ ಇಲ್ಲ ಅಂತ ಹೇಳಿ. ಆ ತರವೇ CBIC ಅನ್ನೋದು ಸಹ ಇದೆ. ಸೊ ಅವರೆಲ್ಲ ಅಂದ್ರೆ ನಿರ್ಮಲಾ ಸೀತಾರಾಮನ್ ಹೇಳಿದಾಗೆ ಇದ್ರೆಲ್ಲದ್ರ ಸಹ ಇದನ್ನು ರೈಟ್ ಅನ್ನು CBICಗೆ ಕೊಟ್ಟಿದೆ. ಸೊ ಇವರೆಲ್ಲರೂ ಇದನ್ನೆಲ್ಲವನ್ನು ಅಬ್ಸರ್ವ್ ಮಾಡಿಕೊಂಡು ಆ ತರ ಮಾಡುವವರ ಅಗೇನ್ಸ್ಟ್ ಖಂಡಿತವಾಗಿ ಕ್ರಮ ಕೈಗೊಳ್ತಾರೆ. ನಿಯಂತ್ರಣ ಇದೆ ಅಂತ ಇದೆ. ಸೊ ಬೇಕಾಬಿಟ್ಟಿ ಅವರು ಅನ್ಕೊಂಡಾಗೆ ಸೀದಾ ನಂದು GST ರೇಟ್ ಕಮ್ಮಿ ಆಗಿದೆ, ನನ್ನ ಪ್ರಾಡಕ್ಟ್ ರೇಟೇ ಜಾಸ್ತಿ ಮಾಡ್ತಿದ್ದೇನೆ ಅನ್ನೋ ತರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹೌದು ಇಲ್ಲಿ ಎಲ್ಲ ನಿರ್ಮಲಾ ಸೀತಾರಾಮನ್ ಅವರು ಒಂದು ಕರೆ ಇದೆ ಅಂತ ಕಾಣ್ತದೆ. ಅವರಿಗೆ ಈ ಉತ್ತರದಿಂದ ಸಮಾಧಾನ ಆಗಿರ್ಬೋದು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ.